20ನೇ ತಾರೀಕು ಅಜೇಕರ್ ಪೊಲೀಸ್ ಸ್ಟೇಷನ್ನಲ್ಲಿ ಇರುವ ಮರ್ಡೆ ಗ್ರಾಮದಲ್ಲಿ ಬಾಲಕೃಷ್ಣ ಎಂಬ ಒಬ್ಬರು ಅನಾರೋಗ್ಯದಿಂದ ತೀರೋಗಿದ್ದಾರೆ ಎಂದು ಅವರ ತಂದೆಯಾದ ಸಂಜೀವ್ ಅವರು ಬಂದು ಒಂದು ದೂರು ಕೊಟ್ಟಿದ್ದಾರೆ. ಇದರ ಸಲುವಾಗಿ ಅಜೇಕರ್ ಪೊಲೀಸ್ ಸ್ಟೇಷನ್ನಲ್ಲಿ UDR ನಂಬರ್ 13/24ನಲ್ಲಿ ಒಂದು UDR ಪ್ರಕರಣ ದಾಖಲಾಗಿದೆ. ಈ ತನಿಖೆಯನ್ನು ಮುಂದುವರಿಸಿ ಡೀಟೇಲ್ ಎನ್ಕ್ವೈರಿ ಮಾಡಿದಾಗ ಅಲ್ಲಿ ಅವರದ್ದು ಮೃತಪಟ್ಟ ಬಾಲಕೃಷ್ಣ ಅವರದ್ದು ಹೆಂಡತಿಯಾದ ಮತ್ತೆ ಪ್ರತಿಮಾಗೆ ಸ್ನೇಹಿತರಾದ ದಿಲೀಪ್ ಹೆಗ್ಡೆ ಇವರೆಬ್ಬರೂ ಸೇರಿ ಬಾಲಕೃಷ್ಣನನ್ನು ಕೊಲೆ ಮಾಡಿರೋದು ತನಿಖೆಯಿಂದ ಕಂಡು ಬಂದಿದೆ. ಪ್ರತಿಮಾ ಮತ್ತು ದಿಲೀಪ್ ಹೆಗ್ಡೆಗೆ ಮೊದಲೇ ಒಂದು ಪರಿಚಯ ಇದ್ದು ಅವರಿಬ್ಬರೂ ಸೇರಿ ಬಾಲಕೃಷ್ಣ ಇದ್ದರೆ ನಮಗೆ ತೊಂದರೆ ಆಗುತ್ತೆ ಎಂದು ಅಂದ್ಕೊಂಡು ಅವರನ್ನು ಕೊಲೆ ಮಾಡಲಿಕ್ಕೆ ಸಂಚು ರೂಪಿಸಿ ವಿಷ ಪದಾರ್ಥವನ್ನು ದಿಲೀಪ್ ಹೆಗ್ಡೆ ಬಂದು ಪ್ರತಿಮಾಗೆ ಕೊಟ್ಟು ಅದನ್ನು ಪ್ರತಿ ದಿವಸ ಅವರು ಬಾಲಕೃಷ್ಣ ಅವರು ಊಟ ಮಾಡುವಾಗ ಅದನ್ನು ಮಿಕ್ಸ್ ಮಾಡಿ ಪ್ರತಿಮಾ ಅವರು ಕೊಡ್ತಾ ಇದ್ರು. ಅದನ್ನು ಊಟ ಮಾಡಿದಾಗ ಬಾಲಕೃಷ್ಣ ಅವರಿಗೆ ಹುಷಾರಿಲ್ಲದೆ ಹಲವಾರು ಕಡೆ ಹಾಸ್ಪಿಟಲ್ಗಳಲ್ಲಿ ತೋರಿಸಿ ಮತ್ತೆ ಅವರು ಅನಾರೋಗ್ಯದಿಂದ ಇದ್ದರು. 19ನೇ ತಾರೀಕು ಮತ್ತೆ ಹಾಸ್ಪಿಟಲಿಂದ ಮನೆಗೆ ಬಂದ ಮೇಲೆಗೆ ಈಗ ಅವರನ್ನು ಮರ್ಡರ್ ಮಾಡಿದರೆ ಯಾರಿಗೂ ಅನುಮಾನ ಬರಲ್ಲ ಎಂದು ಎಲ್ಲ ತೀರ್ಮಾನ ಮಾಡಿ ದಿಲೀಪ್ ಹೆಗ್ಡೆ ಅವರನ್ನು ಪ್ರತಿಮಾ ಕರೆಸಿ ಅಲ್ಲಿ ದಿಲೀಪ್ ಹೆಗ್ಡೆ ಬಾಲಕೃಷ್ಣ ಅವರಿಗೆ ಮುಖಕ್ಕೆ ಬಟ್ಟೆ ಹಾಕಿ ಸ್ಮಾದರ್ ಮಾಡಿ ಮರ್ಡರ್ ಮಾಡಿರೋದು ತನಿಖೆಯಿಂದ ದೃಢಪಟ್ಟಿದೆ. ಇದರ ಸಲುವಾಗಿ ಅಜೇಕರ್ ಪೊಲೀಸ್ ಸ್ಟೇಷನ್ನಲ್ಲಿ ಕೊಲೆ ಪ್ರಕರಣ ಕ್ರೈಮ್ ನಂಬರ್ 36/24ನಲ್ಲಿ ಅಂಡರ್ ಸೆಕ್ಷನ್ 61(1) ಮತ್ತು 103 ಮತ್ತು 35 BNSನಲ್ಲಿ ಕೇಸ್ ದಾಖಲು ಮಾಡಿ ಈಗಾಗಲೇ ಪ್ರತಿಮಾ ಮತ್ತು ದಿಲೀಪ್ ಹೆಗ್ಡೆ ಅವರನ್ನು ಬಂಧಿಸಲಾಗಿದೆ. ಈಗ ಅವರಿಬ್ಬರನ್ನು ಮಾನ್ಯ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಲಾಗಿದೆ. ಪ್ರತಿಮಾ ಅವರಿಗೆ 14 ದಿವಸ ಪೊಲೀಸ್ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ದಿಲೀಪ್ ಹೆಗ್ಡೆ ಅವರನ್ನು ಪೊಲೀಸ್ ಕಸ್ಟಡಿಗೆ ತಗೊಂಡು ಮುಂದೆ ಕೆಲವೊಂದು ಪ್ರೊಸೀಜರ್ಸ್ ಕಂಪ್ಲೀಟ್ ಮಾಡಿ ಆದಷ್ಟು ಬೇಗನೆ ಮಾನ್ಯ ನ್ಯಾಯಾಲಯಕ್ಕೆ ದೋಷಾರೋಪ